ನಮಸ್ಕಾರ. ಕೆಲವೊಮ್ಮೆ ಒಂದೇ ಒಂದು ಸಣ್ಣ ಸಂಖ್ಯೆ ಇಡೀ ಕಥೆಯನ್ನೇ ಳೆಳ್ಬಿಡುತ್ತೆ ಗೊತ್ತಾ? ಇವತ್ತು ನಾವು ಅಂಥದ್ದೇ ಒಂದು ಭಾಷಾ ರಹಸ್ಯವನ್ನು ಭೇದಿಸೋಣ. ಇದು ಕರ್ನಾಟಕ ಮತ್ತು ಕೇರಳದ ಗಡಿಯಲ್ಲಿ ನಿಧಾನವಾಗಿ ಮರೆಯಾಗ್ತಿರೋ ಒಂದು ಅಪರೂಪದ ಧ್ವನಿಯ ಕಥೆ, ಬೆಳ್ಳಾರಿ ಭಾಷೆಯ ಕಥೆ. ಬನ್ನಿ ಈ ಹುಡುಕಾಟವನ್ನು ಶುರು ಮಾಡೋಣ. 1,000 ಇದೇನಿದು ಅಂತ ಯೋಚನೆ ಮಾಡ್ತಿದ್ರಾ? ಈ ಸಂಖ್ಯೆ ಇದೆಯಲ್ಲ, ಇದು ಕೇವಲ ಒಂದು ಅಂಕಿಯಲ್ಲ. ಇದೊಂದು ಇಡೀ ಸಮುದಾಯದ ಭವಿಷ್ಯವನ್ನೇ ನಿರ್ಧಾರಿಸುತ್ತಿರುವ ಸಂಖ್ಯೆ. ಒಂದು ರೀತಿ ಎಚ್ಚರಿಕೆಯ ಘಂಟೆ ಅಂತಾನೂ ಹೇಳಬಹುದು. ಹಾಗಾದ್ರೆ ಏನಿದ್ರೆ ಹಿಂದಿನ ಕಥೆ? ಹೌದು, ಇಡೀ ಜಗತ್ತಿನಲ್ಲೇ ಹೆಚ್ಚು ಕಡಿಮೆ ಕೇವಲ 1,000 ಜನ ಅಷ್ಟೇ ಬೆಳ್ಳಾರಿ ಭಾಷೆಯನ್ನ ಮಾತಾಡೋದು. ಈ ಸಣ್ಣ ಸಂಖ್ಯೆ ಈ ಭಾಷೆಯನ್ನ ತೀವ್ರವಾಗಿ ಅಳಿವಿನಂಚಿನಲ್ಲಿರುವ ಭಾಷೆಗಳ ಪಟ್ಟಿಯಲ್ಲಿ ತಂದು ನಿಲ್ಲಿಸಿದೆ. ಅಂದ್ರೆ ಒಂದು ಧ್ವನಿ, ಒಂದು ಇಡೀ ಸಂಸ್ಕೃತಿ ನಮ್ಮ ಕಣ್ಮುಂದೆಯೇ ಮಾಯವಾಗುವ ಸ್ಥಿತಿಯಲ್ಲಿದೆ. ಸರಿ, ಹಾಗಾದ್ರೆ ಯಾರು ಈ ಜನ? ಈ ಭಾಷೆಯನ್ನ ಇನ್ನೂ ಜೀವಂತವಾಗಿ ಇಟ್ಟಿರೋರು ಯಾರು? ಅವರೇ ಬೆಳ್ಳಾರ ಸಮುದಾಯದವರು. ಕರ್ನಾಟಕ ಮತ್ತು ಕೇರಳದ ಗಡಿಭಾಗಗಳಲ್ಲಿ ವಾಸವಾಗಿರೋ ಇವರು ತಲೆತಲಾಂತರದಿಂದ ಬುಟ್ಟಿ ನೇಯುವುದನ್ನೇ ತಮ್ಮ ಕಸುಬಾಗಿಸಿಕೊಂಡಿದ್ದಾರೆ. ತಮ್ಮ ಕೈಗಳಿಂದ ಅದ್ಭುತವಾದ ಕಲಾಕೃತಿಗಳನ್ನ ಮಾಡೋದಷ್ಟೇ ಅಲ್ಲ, ತಮ್ಮ ನಾಲಿಗೆಯಲ್ಲಿ ಈ ಅಮೂಲ್ಯವಾದ ಭಾಷೆಯನ್ನ ಇವತ್ತಿಗೂ ಉಳಿಸ್ಕೊಂಡು ಬಂದಿದ್ದಾರೆ. ಯಾವುದೇ ಒಂದು ಭಾಷೆಯ ರಹಸ್ಯವನ್ನ ಭೇದಿಸ್ಬೇಕು ಅಂದ್ರೆ ಮೊದಲು ಅದರ ಮೂಲ, ಅದರ ಕುಟುಂಬ ಎಲ್ಲಿದೆ ಅಂತ ಪತ್ತೆ ಮಾಡಬೇಕು. ಇದು ಒಂಥರ ಭಾಷಾ ಪತ್ತೆದಾರಿ ಕೆಲಸ ಇದ್ದಾಗೆ. ಬನ್ನಿ, ಬೆಳ್ಳಾರಿಯ ಕುಟುಂಬ ವೃಕ್ಷವನ್ನ ಹುಡುಕುವ ನಮ್ಮ ಪ್ರಯಾಣವನ್ನ ಶುರು ಮಾಡೋಣ. ನಮ್ಮ ತನಿಖೆ ಶುರುವಾಗೋದೇ ಸಾವಿರಾರು ವರ್ಷಗಳ ಇತಿಹಾಸ ಇರೋ ಈ ದ್ರಾವಿಡ ಭಾಷಾ ಕುಟುಂಬದಿಂದ. ಕನ್ನಡ, ತಮಿಳು, ತೆಲುಗು, ಮಲಯಾಳಂನಂತಹ ದೊಡ್ಡ ದೊಡ್ಡ ಭಾಷೆಗಳೆಲ್ಲ ಇರೋ ಇದೇ ಪ್ರಾಚೀನ ಕುಟುಂಬದಲ್ಲಿ ಎಲ್ಲೋ ಒಂದು ಕಡೆ ಬೆಳ್ಳಾರಿಯ ಬೇರುಗಳು ಕೂಡ ಇವೆ. ಓಕೆ, ಈಗ ನಮ್ಮ ಹುಡುಕಾಟವನ್ನ ಇನ್ನಷ್ಟು ಸೂಕ್ಷ್ಮವಾಗಿ ಮಾಡೋಣ. ಈ ದ್ರಾವಿಡ ಕುಟುಂಬದೊಳಗೆ ಹಲವಾರು ಶಾಖೆಗಳಿವೆ. ಅದರಲ್ಲಿ ದಕ್ಷಿಣ ದ್ರಾವಿಡ 1 ಅನ್ನೋ ಒಂದು ನಿರ್ದಿಷ್ಟ ಶಾಖೆಯಲ್ಲಿ ಬೆಳ್ಳಾರಿಯ ಸ್ಥಾನವನ್ನ ಭಾಷಾಶಾಸ್ತ್ರಜ್ಞರು ಗುರುತಿಸಿದ್ದಾರೆ. ಇನ್ನೂ ಒಂದು ಹೆಜ್ಜೆ ಆಳಕ್ಕೆ ಇಳಿದ್ರೆ ನಮಗೆ ಸಿಗೋದೇ ನೈಋತ್ಯ ದ್ರಾವಿಡ ಉಪಗುಂಪು. ಇಲ್ಲಿ ಬೆಳ್ಳಾರಿ ತನ್ನ ಅತ್ಯಂತ ಹತ್ತಿರದ ಸಂಬಂಧಿ ಭಾಷೆಗಳ ಜೊತೆ ಕಾಣಿಸ್ಕೊಳ್ಳುತ್ತೆ. ಭಾಷಾ ತಜ್ಞರು ಇದೇ ರೀತಿ ಒಂದು ಭಾಷೆಯ ವಂಶಾವಳಿಯನ್ನ ಪತ್ತೆ ಮಾಡೋದು. ಕೊನೆಗೂ ನಾವು ಬೆಳ್ಳಾರಿಯ ಹತ್ತಿರದ ಕುಟುಂಬವನ್ನ ತಲುಪಿದ್ದೇವೆ. ಇಲ್ಲಿ ನೋಡಿದ ಹಾಗೆ ತುಳು, ಕೊರಗ ಮತ್ತು ಕುಡಿಯ ಭಾಷೆಗಳ ಗುಂಪಿನಲ್ಲೇ ಬೆಳ್ಳಾರಿಯನ್ನು ಕೂಡ ವರ್ಗೀಕರಿಸಲಾಗಿದೆ. ಇದೇ ನೋಡಿ ಅದರ ಭಾಷಾ ಕುಟುಂಬ. ಸರಿ, ಬೆಳ್ಳಾರಿಯ ಕುಟುಂಬವನ್ನ ಪತ್ತೆ ಹಚ್ಚಿದ್ವಿ. ಆದರೆ ಈಗ ನಮ್ಮ ಮುಂದಿರೋದು ಬಹುಶಃ ಎಲ್ಲಕ್ಕಿಂತ ದೊಡ್ಡ ಪ್ರಶ್ನೆ. ಅದೇನಂದ್ರೆ, ಬೆಳ್ಳಾರಿಯ ಸ್ಟೇಟಸ್ ಏನು? ಅದೊಂದು ಸ್ವತಂತ್ರ ಭಾಷೆಯಾ ಅಥವಾ ಬೇರೆ ಯಾವುದಾದ್ರೂ ದೊಡ್ಡ ಭಾಷೆಯ ಒಂದು ಉಪಭಾಷೆನಾ? ಈ ಪ್ರಶ್ನೆ ಭಾಷಾ ತಜ್ಞರನ್ನ ದಶಕಗಳಿಂದ ಕಾಡ್ತಾನೇ ಇದೆ. ಯಾಕಂದ್ರೆ ಮೇಲ್ನೋಟಕ್ಕೆ ಕೆಲವು ಸಾಮ್ಯತೆಗಳು ಕಂಡ್ರೂ ಬೆಳ್ಳಾರಿಗೆ ತನ್ನದೇ ಆದ ಒಂದು ಸ್ವತಂತ್ರ ಅಸ್ತಿತ್ವ ಇದೆಯಾ ಅನ್ನೋದರ ಬಗ್ಗೆ ದೊಡ್ಡ ಚರ್ಚೆನೇ ಇದೆ. ಇದರ ಉತ್ತರ ಈ ಭಾಷೆಯ ಭವಿಷ್ಯವನ್ನೇ ನಿರ್ಧರಿಸುತ್ತೆ. ಈ ವಾದ ಪ್ರತಿವಾದಗಳನ್ನ ಸ್ವಲ್ಪ ಗಮನಿಸಿ. ಒಂದ್ ಕಡೆ ಕೆಲವರು ಇದನ್ನ ಉಪಭಾಷೆ ಅಂತಾರೆ, ಯಾಕಂದ್ರೆ ಇದು ತುಳು ಭಾಷೆಯ ಜೊತೆ ವ್ಯಾಕರಣದ ಲಕ್ಷಣಗಳನ್ನ ಹಂಚಿಕೊಳ್ಳುತ್ತೆ ಮತ್ತು ಇದನ್ನ ಮಾತಾಡೋ ಬಹುತೇಕ ಜನ ಕನ್ನಡವನ್ನೂ ಚೆನ್ನಾಗಿ ಮಾತಾಡ್ತಾರೆ. ಆದ್ರೆ ಇನ್ನೊಂದ್ ಕಡೆ ಇದೊಂದು ಸ್ವತಂತ್ರ ಭಾಷೆ ಅನ್ನೋ ವಾದ ಕೂಡ ಅಷ್ಟೇ ಪ್ರಬಲವಾಗಿದೆ. ಕಾರಣ ಇದು ತನ್ನದೇ ಆದ ವಿಶಿಷ್ಟ ರಚನೆ ಮತ್ತು ಪದಗಳನ್ನ ಹೊಂದಿದೆ. ಹಾಗಾದರೆ ಸತ್ಯ ಯಾವುದು? ಈ ಚರ್ಚೆಗೆ ಒಂದು ಅಂತ್ಯ ಹಾಡ್ಲೇಬೇಕಲ್ವಾ? ಅದಕ್ಕೆ ಬೇಕು ಒಂದು ನಿರ್ಣಾಯಕ ಸಾಕ್ಷಿ. ಆ ಸಾಕ್ಷಿಯೇ ಬೆಳ್ಳಾರಿಯ ವಿಶಿಷ್ಟವಾದ ಐತಿಹಾಸಿಕ ಹೆಜ್ಜೆಗುರುತು. ಆ ಸಾಕ್ಷ್ಯವನ್ನ ಅರ್ಥ ಮಾಡ್ಕೊಳ್ಳೋ ಮುನ್ನ ಧ್ವನಿ ಬದಲಾವಣೆ ಅಂದ್ರೆ ಏನು ಅಂತ ಚಿಕ್ಕದಾಗಿ ತಿಳ್ಕೊಳ್ಳೋಣ. ಸರಳವಾಗಿ ಹೇಳೋದಾದ್ರೆ, ಕಾಲ ಕಳೆದಂತೆ ಒಂದು ಭಾಷೆಯಲ್ಲಿರೋ ಶಬ್ದಗಳನ್ನ ಉಚ್ಚರಿಸೋ ರೀತಿ ಒಂದು ನಿರ್ದಿಷ್ಟ ನಿಯಮದ ಪ್ರಕಾರ ಬದಲಾಗ್ತಾ ಹೋಗುತ್ತೆ. ಇದು ಆ ಭಾಷೆಯ ವಿಕಾಸದ ಹಾದಿಯನ್ನ ನಮಗೆ ತೋರಿಸುತ್ತೆ. ಈಗ ನೋಡಿ, ಇಲ್ಲಿದೆ ಆ ನಿರ್ಣಾಯಕ ಸಾಕ್ಷಿ. ಇದು ನಿಜಕ್ಕೂ ಕುತೂಹಲಕಾರಿ. ಇದರ ಹತ್ತಿರದ ಸಂಬಂಧಿ ತುಳು ಭಾಷೆಯಲ್ಲಿ ಹೇಳು ಅನ್ನೋ ಪದಕ್ಕೆ ಪಕಿ ಅಂತಾರೆ. ಅದರಲ್ಲಿರೋ ಮೊದಲನೇ ಅಕ್ಷರ ಪ ನೋಡಿ. ಅದೇ ಪದ ಬೆಳ್ಳಾರಿಯಲ್ಲಿ ಹೈ ಇ ಅಂತಾಗಿದೆ. ಅಂದ್ರೆ ಪ ಹೋಗಿ ಹ ಬಂದಿದೆ. ಇನ್ನೊಂದು ಉದಾಹರಣೆ, ಬಾಳೆ ಅನ್ನೋ ಪದ ತುಳುವಿನಲ್ಲಿ ಬಳೆ, ಆದ್ರೆ ಬೆಳ್ಳಾರಿಯಲ್ಲಿ ಬಾಫೆ ಅಂತಾಗಿದೆ. ಇಲ್ಲಿ ಳ ಶಬ್ದ ಹೋಗಿ ಫ ಬಂದಿದೆ. ಇದು ಸುಮ್ನೆ ಆಗಿರೋ ಬದಲಾವಣೆ ಅಲ್ಲ, ಇದೊಂದು ಸಿಸ್ಟಮ್ಯಾಟಿಕ್ ಬದಲಾವಣೆ. ಈ ಬದಲಾವಣೆಗಳು ಆಕಸ್ಮಿಕವಾಗಿ ಆಗಿದ್ದಲ್ಲ, ಇವು ನಿಯಮಬದ್ಧವಾಗಿ ನಡೆದಿವೆ. ಇದು ಬೆಳ್ಳಾರಿ ಭಾಷೆಯ ಒಂದು ವಿಶಿಷ್ಟ ಐತಿಹಾಸಿಕ ಫಿಂಗರ್ ಪ್ರಿಂಟ್ ಇದ್ದ ಹಾಗೆ. ಇದು ತುಳು ಅಥವಾ ಕನ್ನಡದ ಒಂದು ರೂಪಾಂತರ ಅಲ್ಲ, ಬದಲಿಗೆ
ತನ್ನದೇ ಆದ ಸ್ವತಂತ್ರ ಹಾದಿಯಲ್ಲಿ ವಿಕಸನಗೊಂಡ ಭಾಷೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾಗಿಲ್ಲ. ಹಾಗಾದ್ರೆ ಈ ಎಲ್ಲಾ ವಿಶ್ಲೇಷಣೆಯಿಂದ ನಮಗೆ ಸಿಕ್ಕ ತೀರ್ಪೇನು? ಮತ್ತು ಇಷ್ಟೆಲ್ಲ ಮಾಡಿ ಅಳಿವಿನಂಚಿಲಿರೋ ಒಂದು ಸಂಘ ಭಾಷೆಯ ಬಗ್ಗೆ ನಾವ್ ಯಾಕೆ ತಲೆ ಕೆಡಿಸ್ಕೊಳ್ಬೇಕು? ನಾವು ನಮ್ಮ ವಿವರಣೆಯನ್ನ ಶುರು ಮಾಡಿದ ಸಂಖ್ಯೆಗೆ ವಾಪಸ್ ಬಂದಿದ್ದೇವೆ, 1000. ಆದ್ರೆ ಈಗ ಈ ಸಂಖ್ಯೆ ನಮಗೆ ಕೇವಲ ಒಂದು ಅಂಕಿಅಂಶವಾಗಿ ಕಾಣುತ್ತಿಲ್ಲ ಅಲ್ವಾ? ಇದು ಒಂದು ವಿಶಿಷ್ಟ ಸಂಸ್ಕೃತಿ, ಇತಿಹಾಸ ಮತ್ತು ಜ್ಞಾನವನ್ನ ಹೊತ್ತಿರೋ ಸಾವಿರಾರು ಜನರ ಹೃದಯ ಬಡಿತ. ನೋಡಿ, 1971ರಲ್ಲೇ ಭಾಷಾಶಾಸ್ತ್ರಜ್ಞರಾದ ಭಟ್ ಅವರು ಇದನ್ನ ಸ್ಪಷ್ಟವಾಗಿ ಹೇಳಿದ್ರು. ಬೆಳ್ಳಾರಿ ತನ್ನದೇ ಆದ ವಿಶಿಷ್ಟ ರಚನೆಯನ್ನ ಹೊಂದಿದೆ ಮತ್ತು ಅದನ್ನ ಬೇರೆ ಯಾವುದೇ ಭಾಷೆಯ ಉಪಭಾಷೆ ಅಂತ ಕರೆಯೋಕೆ ಸಾಧ್ಯವೇ ಇಲ್ಲ. ಇದೇ ನೋಡಿ ಈ ತನಿಖೆಯ ಅಂತಿಮ ತೀರ್ಪು. ಯಾಕಂದ್ರೆ ಪ್ರತಿಯೊಂದು ಭಾಷೆಯೂ ಈ ಜಗತ್ತನ್ನ ನೋಡೋಕೆ ಇರುವ ಒಂದು ವಿಶಿಷ್ಟ ಕನ್ನಡಕ. ಅದು ಬರೀ ಮಾತಾಡೋ ಸಾಧನ ಅಲ್ಲ, ಅದು ಒಂದು ಸಮುದಾಯದ ಜ್ಞಾನ, ಕಥೆಗಳು, ಅವರ ಇಡೀ ಇತಿಹಾಸವನ್ನ ತನ್ನೊಳಗೆ ಇಟ್ಕೊಂಡಿರೋ ಒಂದು ಜೀವಂತ ಗ್ರಂಥಾಲಯದ ಹಾಗೆ. ಹಾಗಾಗಿ ಯೋಚನೆ ಮಾಡಿ, ಬೆಳ್ಳಾರಿಯಂತಹ ಒಂದು ವಿಶಿಷ್ಟ ಧ್ವನಿ ಮರೆಯಾದಾಗ ನಾವು ಕಳ್ಕೊಳ್ಳೋದು ಬರೀ ಕೆಲವು ಪದಗಳನ್ನ ಇಲ್ಲ, ನಾವು ಮಾನವನ ಬೃಹತ್ ಕಥೆಯ ಒಂದು ಅಮೂಲ್ಯವಾದ ಮತ್ತೆಂದೂ ಸೃಷ್ಟಿಸಲಾಗದ ಪುಟವನ್ನೇ ಶಾಶ್ವತವಾಗಿ ಹರಿದು ಹಾಕಿದ ಹಾಗೆ. ಒಂದು ಧ್ವನಿ ಅಳಿದರೆ ಆ ಧ್ವನಿಯ ಮೂಲಕ ಹೇಳಬೇಕಿದ್ದ ಕಥೆಗಳು ಸತ್ತು ಹೋಗ್ತವೆ. ಈ ನಷ್ಟಕ್ಕೆ ಯಾರು ಹೊಣೆಗಾರರು?